ಬಳಿಕ ಜನಜೀವನ ಅಸ್ತವ್ಯಸ್ತ ಆದರೂ ಕೂಡ ಮರು ಸಾಮಾನ್ಯ ಒಂದು ಸ್ಥಿತಿಗೆ ಬರುವಂಥ ಸಂದರ್ಭದಲ್ಲಿ ದಿನನಿತ್ಯ ಕುಂಪಲ ಸೋಮೇಶ್ವರ ಗ್ರಾಮದ ಈ ಒಂದು ಕುಂಪಲ ಭಾಗದಲ್ಲಿ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯದ ಬದುಕಿಗಾಗಿ ಮಂಗಳೂರು ಕಡೆ ತನ್ನ ವೃತ್ತಿಯನ್ನು ಬಯಸ್ಕೊಂಡು ಹೋಗುವಂಥ ಒಂದು ಜನರು ಈ ಕುಂಪಲ ಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ. ಏಕೆಂದರೆ ಸರಿಸುಮಾರು 3,000 ಮನೆಗಳು, 12,731 ನಮ್ಮ ನಾಗರಿಕರು ಎಲ್ಲರೂ ಜನಸಂಖ್ಯೆ ಇರುವಂಥ ಈ ಒಂದು ಬಹುದೊಡ್ಡ ಸೋಮೇಶ್ವರ ಗ್ರಾಮ ಅತಿ ದೊಡ್ಡ ಪ್ರದೇಶ. ಈ ಪ್ರದೇಶದಲ್ಲಿ ಖಾಸಗಿ ಬಸ್ಸುಗಳು 6 ಬಸ್ಸುಗಳು ಲಾಕ್ಡೌನ್ನ ಮೊದಲು ಸಂಚರಿಸಿದ್ದು. ಅದರಲ್ಲಿ ಒಂದು ಬಸ್ಸು ಬಹುಶಃ ಇರಲಿಲ್ಲ. 5 ಬಸ್ಸುಗಳು ನಿರಂತರವಾಗಿ ಸಂಚರಿಸುವಂಥ ವ್ಯವಸ್ಥೆಗಳಿತ್ತು. ಲಾಕ್ಡೌನ್ ಬಳಿಕ ಏನೋ ಖಾಸಗಿ ಬಸ್ಸು ಮಾಲಕರ ಅವರ ಟ್ಯಾಕ್ಸ್ ಇನ್ನಿತರ ಬೇರೆ ಬೇರೆ ಸರ್ಕಾರಿ ಕಡತಗಳೇನಿತ್ತು ಅದರ ವಿಷಯದಲ್ಲಿ ಅವರಿಗೆ ಬಹುಶಃ ತೊಂದರೆ ಆಗಿರ್ಬೋದು. ಆದ್ದರಿಂದ ಇಲ್ಲಿ ಖಾಸಗಿ ಬಸ್ಸುಗಳು ಓಡಾಟ ಇರಲಿಲ್ಲ. ದಿನನಿತ್ಯ ಬಗಂಬಿಲದಿಂದ ಕುಂಪಲಕ್ಕೆ 3 ಕಿಲೋಮೀಟರ್ ಅಷ್ಟು ನಡೆದಾಡಬೇಕಾಗ್ತದೆ, ಇಲ್ಲಂದರೆ ಬೇರೆ ಬೇರೆ ರಿಕ್ಷಾಗಳನ್ನು ಅವಲಂಬಿಸಬೇಕಾಗ್ತದೆ. ಯಾಕಂದರೆ ಒಬ್ಬ 10,000 ಸಂಬಳಕ್ಕೆ ಮಂಗಳೂರಿಗೆ ಕೆಲಸಕ್ಕೆ ಹೋಗುವನು ಸಹ ಇಷ್ಟು ದುಬಾರಿ ಪ್ರಯಾಣದಲ್ಲಿ ಅವನು ಹೋದರೆ ಅವನ ಮನೆಗೆ ಏನು ಕೊಡ್ತಾರೆ, ಏನಿರುವುದಿಲ್ಲ. ಆದ್ದರಿಂದ ನಮ್ಮ ಒಂದು ಬಾಲಕೃಷ್ಣ ಮಂದಿರದ ಒಂದು ಕಳಕಳಿಯಿಂದ, ಬಾಲಕೃಷ್ಣ ಮಂದಿರದ ಒಂದು ಮನವಿಯ ಮೇರೆಗೆ ಇವತ್ತು ಬಾಲಕೃಷ್ಣ ಮಂದಿರದ ಎಲ್ಲ ಸದಸ್ಯರ ನಾಗರಿಕರ ಒಂದು ಅಭಿಪ್ರಾಯದ ಮೇರೆಗೆ ಬಾಲಕೃಷ್ಣ ಮಂದಿರಕ್ಕೆ ಪ್ರತಿಯೊಂದು ದಿವಸ ಕೂಡ ಕೇಳ್ತಿದ್ರು ಇಲ್ಲಿಗೆ ಬಸ್ಸಿನ ಅವಶ್ಯಕತೆ ಉಂಟು. ಈ ನೆಲೆಯಲ್ಲಿ ನಮ್ಮ ಮಂದಿರದ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂಥ ನಮ್ಮೆಲ್ಲರ ಈ ಊರಿನ ನಾಯಕರಾಗಿರುವಂಥ ಸತೀಶ್ ಕುಂಬಲ್ರಲ್ಲಿ ನಾವೆಲ್ಲ ಈ ಬಗ್ಗೆ ಚರ್ಚಿಸಿದಾಗ ಇದೇ ತಡ ಮಾಡದೆ ನೇರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಅವರ ಮುಖಾಂತರ ಅವರ ನೇತೃತ್ವದಲ್ಲಿ ನಾವು ಬಾಲಕೃಷ್ಣ ಮಂದಿರದ ಆಡಳಿತ ಸಮಿತಿಯವರು ಒಂದು ಮನವಿಯನ್ನು ಸಲ್ಲಿಸಿ ಜಿಲ್ಲಾಧಿಕಾರಿ ಅದಕ್ಕೆ ಸೂಕ್ತವಾಗಿ ಶೀಘ್ರವಾಗಿ ಸ್ಪಂದನೆ ಮಾಡಿದರು. ಆ ಬಳಿಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಕೂಡ ನಾವು ಖುದ್ದು ದಿನೇಶ್ ಅದರ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ದಿನೇಶನ್ನ ಒಂದು ಉಪಸ್ಥಿತಿಯಲ್ಲಿ ನಾವೆಲ್ಲ ಹೋಗಿ ನಾವು ಅವರಲ್ಲಿ ಖುದ್ದಾಗಿ ಮನವಿ ಸಲ್ಲಿ ಏನೋ ಬಾಲಕೃಷ್ಣನ ದಯೆ ಇವನ ನಾಗರಿಕರ ಒಂದು ಅಭಿಲಾಷೆಯನ್ನು ಎರಡು ಜಿಲ್ಲಾಧಿಕಾರಿಗಳು ಕೂಡ KSRTC ಜಿಲ್ಲಾಧಿಕಾರಿ ಇರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಇರ್ಬೋದು, ಇಬ್ಬರು ಕೂಡ ಅದನ್ನೊಂದು ಅನುಷ್ಠಾನ ಮಾಡಲು ಇವತ್ತು ಒಂದು ದಿನದಲ್ಲಿ ನಿನ್ನೆ ಸಾಧಾರಣ ನಾವು 12:30ವರೆಗೆ ನಾವು ಮನವಿಯನ್ನು ಅವರಿಗೆ ಕಾದು ಕೊಟ್ಟಿದ್ದೇವೆ. ಶೀಘ್ರವಾಗಿ ಶಾಂತಿ ಇವತ್ತು ಬೆಳಿಗ್ಗೆ ನಮಗೆ ಬಸ್ಸನ್ನು ಕರ್ನಾಟಕ ರಾಜ್ಯ ಸಂಸ್ಥೆಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸನ್ನು ಈ ಭಾಗಕ್ಕೆ ಕೊಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮಾಡಿದೆ. ಇದಕ್ಕೆ ನಮ್ಮೆಲ್ಲರ ಊರಿನ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ವಿಧದಲ್ಲಿ ಕೂಡ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸೌಲಭ್ಯಗಳು ಇರುವಂಥ ಬಸ್ಸುಗಳು, ಅದರಿಂದ ಆ ಬಸ್ಸು ಇನ್ನು ಕುಂಪಲಕ್ಕೆ ಪ್ರವೇಶ ಆಗುವಂಥ ಸಂದರ್ಭದಲ್ಲಿ ಅದನ್ನು ಸ್ವಾಗತ ಮಾಡುವಂಥ ಅದನ್ನೊಂದು ಮುಂದಕ್ಕೆ ವ್ಯವಸ್ಥಿತವಾಗಿ ಸಾರ್ವಜನಿಕ ಅದರ ಸೌಲಭ್ಯ ಕೊಡುವಂಥ ಅವರಿಗೆ ಪ್ರಯಾಣದ ಸಂಚಾರದ ಸೌಲಭ್ಯ ಕೊಡುವ ನೆಲೆಯಲ್ಲಿ ಇವತ್ತು ಅದನ್ನು ಸ್ವಾಗತ ಮಾಡುವಂಥ ಕಾರ್ಯಕ್ರಮದಲ್ಲಿ ಸತೀಶ್ ಕುಂಪಲ್ರವರು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಅವರೊಂದು ಆದೇಶದ ಮೇರೆಗೆ ಇವತ್ತು ನಾವು ಬಾಲಕೃಷ್ಣ ಮಂದಿರದ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೇವೆ. ಬಾಲಕೃಷ್ಣ ಮಂದಿರದ ವೈಯಕ್ತಿಕವಾಗಿ ಯಾರನ್ನು ಹೆಸರು ಹೇಳುವುದಿಲ್ಲ, ಎಲ್ಲರನ್ನೂ ಈ ಸಂದರ್ಭದಲ್ಲಿ ಉಪಸ್ಥಿತಿಯನ್ನು ಗೌರವಿಸುತ್ತಾ ಈ ಒಂದು ನಮ್ಮ ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ಬಸ್ಸನ್ನು ನಾವು ಬಾಲಕೃಷ್ಣ ಮಂದಿರದ ವತಿಯಿಂದ ನಮ್ಮ ನಾಗರಿಕರು ಸೇರಿ ಆತ್ಮೀಯವಾಗಿ ಸ್ವಾಗತವಾಗಿ ಮುಂದಕ್ಕೆ ಇದರಲ್ಲಿ ಉತ್ತಮ ಪ್ರಯಾಣ ಸಾರ್ವಜನಿಕ ಸಿಗಲಿ ಎಂಬ ಆಶಯದೊಂದಿಗೆ ಪ್ರಥಮವಾಗಿ ಆರಂಭಿಕವಾಗಿ ಇವತ್ತು ಈ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ವಾಹನ ಚಾಲಕರಾಗಿ ಬಸ್ಸಿನ ಚಾಲಕರಾಗಿ ನಮ್ಮ ಊರಿನವರೇ ತಿಲಕ್ರವರು ಅವರನ್ನು ಈ ಸಂದರ್ಭದಲ್ಲಿ ಹೂ ನೀಡಿ ಅವರನ್ನು ಮುಂದಕ್ಕೆ ಒಳ್ಳೆಯ ಪ್ರಯಾಣ ಸಿಗಲಿ ಎಂಬ ಆಶಯದೊಂದಿಗೆ ಅವರಿಗೆ ಅದೇ ರೀತಿ ನಿರ್ವಾಹಕರಾದಂಥ ಸುನೀಲ್ ಕೂಡ ಈ ಒಂದು ಉತ್ತಮವಾದ ಸೇವೆಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವ ಮಂದಿರದ ವತಿಯಿಂದ ರವೀಂದ್ರ ಕುಂಪಲ ಇವರು ಹೂವು ನೀಡಿ ಗೌರವ ಮಾಡಬೇಕಾಗಿದೆ. ನಮಗೆ ಸರ್ಕಾರಿ ನೌಕರರಾದರೂ ಕೂಡ ಇವರು ಸೇವೆ ಎಂಬ ಮನೋಭಾವ ಬೇಕು. ಆ ಒಂದು ಸೇವೆ ಎಂಬ ನೆಲೆಯಲ್ಲಿ ನಮ್ಮ ಊರಿನ ಒಂದು ಜನರ ಆಶಾಭಾವನೆಗೆ ಪೂರಕವಾಗಿ ಯಾವುದು ಅದರ ಸಮಯ ಇರ್ಬೋದು, ನಿಗದಿತ ಸಮಯ ಇರ್ಬೋದು, ಎಲ್ಲವನ್ನು ಕೂಲಂಕಷ ಪರಾಮರ್ಶಿಸಿ ಇವತ್ತು ಬಸ್ಸನ್ನು ಓಡಾಟ ಮಾಡಿದ್ದೇವೆ. ಮುಂದಕ್ಕೆ ಖಾಸಗಿ ಬಸ್ಸುಗಳು ಕೂಡ ಬರಲಿ ಎಂಬ ಆಶಯವನ್ನು ಕೂಡ ನಾವು ವ್ಯಕ್ತಪಡಿಸಿದ್ದೇವೆ. ಏಕೆಂದರೆ ಸಾಕಷ್ಟು ಜನಸಂಖ್ಯೆ ಉಂಟು, ಅದರಿಂದ ಜನರಿಗೆ ತುಂಬ ಅನಾನುಕೂಲ ಆಗ್ತದೆ. ಅವರ ಒಂದು
ದಿನನಿತ್ಯದ ಬದುಕಿಗೆ ತೊಂದರೆ ಆಗ್ತದೆ. ಅದನ್ನೆಲ್ಲ ಹೋಗಲಾಡಿಸಬೇಕಾದ್ರೆ ನಮಗೆ ಸಂಚಾರ ಮುಖ್ಯ. ಸಂಚಾರದ ವ್ಯವಸ್ಥೆಯನ್ನು ಖಾಸಗಿ ಬಸ್ಸನ್ನು ಮಾಡಬೇಕು. ಈ ಸಂದರ್ಭದಲ್ಲಿ KSRTC ಬಸ್ಸನ್ನು ಒದಗಿಸಿದಂಥ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದಕ್ಕೆ ನಾಗರಿಕರ ಪರವಾಗಿ ಮೋಹನ್ ಶೆಟ್ಟರ್ ಒಂದೆರಡು ಮಾತು ನೀವು. ಉಪ್ಪಲ ಪ್ರದೇಶದಲ್ಲಿ ಕಳೆದ ಹಲವಾರು ವರ್ಷಗಳಿಂದ 4-5 ಬಸ್ಸುಗಳು ಇಲ್ಲಿ ಚಲಾವಣೆ ಆಗ್ತಿತ್ತು. ಈ ಲಾಕ್ಡೌನ್ ಸಂದರ್ಭದಲ್ಲಿ ಬಂದ್ ಮಾಡಿದಂಥ ಬಸ್ಸಿನ ಮಾಲಕರು ಈ ಭಾಗಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡದೆ ಈ ಭಾಗದ ಕಾರ್ಮಿಕ ವರ್ಗದ ಜನರಿಗೆ ತುಂಬ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಿದ್ದರು. ಈ ಬಗ್ಗೆ ನಮ್ಮ ಬಾಲಕೃಷ್ಣ ಮಂದಿರದ ನಮ್ಮೆಲ್ಲ ಸೇರಿಕೊಂಡು ಈ ಬಗ್ಗೆ ಚಿಂತನೆ ಮಾಡಿ ಅದರ ಅಧಿಕಾರಿಗಳೆಲ್ಲ ಮಾತಾಡಿ ಕರ್ನಾಟಕ ಸರ್ಕಾರದ ಬಸ್ಸನ್ನು ಅದರ ಹಾಕಬೇಕು. ಇನ್ನು ಪ್ರೈವೇಟ್ ಬಸ್ಸು ಬರದಿದ್ದರೆ ನಮ್ಮ ಸರ್ಕಾರದ ಬಸ್ಸು ಅದು ಬರಲಿ ಅಂತ ನಮ್ಮ ಸತೀಶ್ ಕುಂಪಲ್ ಅವರ ನೇತೃತ್ವದಲ್ಲಿ ನಿಯೋಗ ಹೋಗಿ ಅಲ್ಲಿ ಮಾತಾಡಿ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಆಡಳಿತ ಎಲ್ಲ ಸಮಿತಿಯವರಿಗೆ ಕೂಡ ನಾವು ಧನ್ಯವಾದ ಸಮರ್ಪಿಸಿದೆ. ಹಾಗೆ ಇನ್ನು ಪ್ರೈವೇಟ್ ಬಸ್ಸು ಹಾಗೆ ಸರ್ಕಾರದಿಂದ ಇನ್ನೊಂದಷ್ಟು ಬಸ್ಸು ಹಾಕಿ ಇಲ್ಲಿನ ನಾಗರಿಕರಿಗೆ ಉತ್ತಮವಾದ ಸೇವೆಯನ್ನು ಕೊಡಲಿ ಅಂತ ನಾವು ಮಂದಿರದ ಪರವಾಗಿ ಬೇಡಿಕೊಂಡು 2 ಪಟ್ಟಣ ಪಂಚಾಯತಿಗಳನ್ನು ಸಂಪರ್ಕಿಸುವಂಥ ಒಂದು ಊರು. ಒಂದು ಆ ಕಡೆ ಉತ್ತರ ಭಾಗದಲ್ಲಿ ನಮ್ಮ ಪೂರ್ವ ಭಾಗದಲ್ಲಿ ಬಗಂಬಿಲಂಪ ಏರಿಯಾದಲ್ಲಿ ಅದು ಕೋಟೆಕಾರ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ. ಈ ಕಡೆ ಪಶ್ಚಿಮಕ್ಕೆ ನಮ್ಮ ಸೋಮೇಶ್ವರ ಪುರಸಭೆ ವ್ಯಾಪ್ತಿ ಬರ್ತದೆ. ಅದರಿಂದ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಪ್ರಸ್ತುತ ಸದಸ್ಯರಾಗಿರುವಂಥ ಅನಿಲ್ ಬಗಂಬಿಲ ಅವರು ಈ ಒಂದು ಬಗಂಬಿಲದ ಜನರ ಕಾಳಜಿಯಿಂದ ಕೂಡ ಈ ಒಂದು KSRTC ಬಸ್ ಬರುವ ಬಗ್ಗೆ ಉತ್ತಮ ಅವರು ಸ್ಪಂದನೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಜೊತೆ. ಅದರಿಂದ ಅವರು 2 ಮಾತಾಡಿದರು. ಜನರ ಹಲವು ವರ್ಷಗಳ ಬೇಡಿಕೆ ಇತ್ತು ನಮ್ಮ ಊರಿಗೆ KSRTC ಬಸ್ಸು ಬರಬೇಕು ಅನ್ನುವಂಥದ್ದು. ನಾವು ನಮ್ಮ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದಂಥ ಸತೀಶ್ ಕುಂಪಾಲ ಅವರ ಮಾತಾಡಿ ಅವರ ನೇತೃತ್ವದಲ್ಲಿ ನಿನ್ನೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ನಮ್ಮ ಜಿಲ್ಲೆಯ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಇವರ ಒಂದು ಮುಂದಾಳತ್ವದಲ್ಲಿ ನಾವು ನಿನ್ನೆ ಕೊಟ್ಟಂಥ ಮನವಿಗೆ ಇವತ್ತು ತಕ್ಷಣವೇ ಸ್ಪಂದನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ KSRTC ಎಲ್ಲ ವಿಭಾಗಕ್ಕೆ ಮತ್ತು ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಮ್ಮ ಕುಂಬಲ ಮತ್ತು ನಮ್ಮ ಕೋಟೆಕಾರ್ ಮತ್ತು ಸೋಮೇಶ್ವರ ಭಾಗದ ಜನರ ಪರವಾಗಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ಈ ಭಾಗಕ್ಕೆ ಇನ್ನೊಂದು KSRTC ಬಸ್ಸು ಕೂಡ ಬರಬೇಕು. 2 KSRTC ಬಸ್ಸು ಬೇಕು. ಅದರ ಒಟ್ಟಿಗೆ ನಮ್ಮದು ಇಲ್ಲಿ ಕಾಸರಗೋಡಿನಿಂದ ಹೋಗುವಂಥ ಎಲ್ಲ KSRTC ಎಕ್ಸ್ಪ್ರೆಸ್ ಬಸ್ಸನ್ನು ಕೂಡ ನಮ್ಮ ಕುಂಪಾಲ ಬೈಪಾಸಲ್ಲಿ ಅದಕ್ಕೆ ಸ್ಟಾಪನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ನಿನ್ನೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಯಲ್ಲಿ ಮಾತಾಡಿದ್ದೇವೆ. ಅದನ್ನು ಕೂಡ ನಮ್ಮ ತಕ್ಷಣ ಅವರು ಅದಕ್ಕೆ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇವತ್ತು ಜನರ ಒಂದು ಅಭಿಲಾಷೆ, ಅವರ ಒಂದು ಹಿತಾಸಕ್ತಿಗಾಗಿ ನಾವು ಬಸ್ಸಿನ ವ್ಯವಸ್ಥೆಯನ್ನು KSRTCಗೆ ಒಂದು ದುಂಬಾಲು ಬಿದ್ದು ಮಾಡಿದ್ದೇವೆ ನಮ್ಮ ಸತೀಶ್ ಕುಂಬಲ್ರವರ ನೇತೃತ್ವದಲ್ಲಿ ಮಂಡಳಿ. ಈ ಎಲ್ಲದಕ್ಕೂ ಪೂರಕವಾಗಿ ನಮ್ಮ ಜನಪ್ರತಿನಿಧಿಗಳು ಮುಖ್ಯ. ಸೋಮೇಶ್ವರ ಪುರಸಭೆಯ ಸದಸ್ಯರುಗಳಿದ್ದಾರೆ. ಕಿಶೋರ್ DK, ಹರೀಶ್ ಕುಂಪಲ, ದೇವಾನಂದ ಶೆಟ್ಟಿ, ಅಶೋಕ್ ಕುಂಪಲ, ಅದೇ ರೀತಿ ಮಾಜಿ ಸದಸ್ಯರಾದಂಥ ಶಿವಾನಂದ ಟೈಲರ್, ಅದೇ ರೀತಿ ಕುಮುದಾಡಪ್ಪ ಇವರುಗಳು ಕೂಡ ಜನಪ್ರತಿನಿಧಿಗಳು. ಇವರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಎಲ್ಲ ನೇತೃತ್ವದಲ್ಲಿ ಇನ್ನು ಈ ಭಾಗದಲ್ಲಿ 18ಕ್ಕೆ ಮೇಲ್ಪಟ್ಟ ಒಂದು ಜನರಿಗೆ ಕೋವಿಶೀಲ್ಡ್ ಕೊಡುವಂಥ ಸರ್ಕಾರದ ಕೋವಿಶೀಲ್ಡ್ ಕೊಡುವಂಥ ವ್ಯವಸ್ಥೆಗಳು ಕೂಡ ಮುಂದಿನ ದಿನಗಳಲ್ಲಿ ನಾವು ಬಾಲಕೃಷ್ಣ ಮಂದಿರದಿಂದ ಮಾಡ್ತೇವೆ, ಅವರ ಒಂದು ಸಹಕಾರದಲ್ಲಿ ಮುತುವರ್ಜಿಯಿಂದ. ಈ ಸಂದರ್ಭದಲ್ಲಿ ನಮ್ಮ ಉಪಸ್ಥಿತರಿರುವಂಥ ನಮ್ಮ ಪ್ರಮುಖರನ್ನು ಗುರುತಿಸುವುದು ನಮ್ಮ ಕರ್ತವ್ಯ. ಮಂದಿರದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಾಲ್ ಇದ್ದಾರೆ, ಹಿರಿಯರಾದಂಥ SS ನಾಯ್ಕರಿದ್ದಾರೆ, ಗೌರವಾಧ್ಯಕ್ಷರಾಗಿರುವ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂಥ ಸೋಮಶೇಖರ್ ಜಗತಾಪ್ ಇದ್ದಾರೆ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರುಗಳಾದಂಥ ಲಕ್ಷ್ಮಣ್ ಕಿರೋಡಿಯನ್, ಚಂದ್ರಶೇಖರ್ ವಿಜಯ್, ಉತ್ಸವ ಸಮಿತಿ ಅಧ್ಯಕ್ಷ ಪ್ರವೀಣ್ ಕುಲಾಲ್, ಅದೇ ರೀತಿ ಅಭಿಜಿನ್, ಅದೇ ರೀತಿ ಹರೀಶ್ ಮೂರ್ಕಟ್ಟ ಪ್ರಧಾನ ಕಾರ್ಯದರ್ಶಿ, ಹಾಗೆ ಅನ್ನಿ ನಮ್ಮ ಜೊತೆ ಇದ್ದಾರೆ, ಹಾಗೆ ರಾಜೇಶ್ ಅವರು, ಹಾಗೆ ಎಲ್ಲರನ್ನು ಈ ಸಂದರ್ಭ ದೇವಪ್ಪ ಕುಪ್ಪಲ್ ಇದ್ದಾರೆ, ಗಣೇಶ್ M ಇದ್ದಾರೆ, ಹಾಗೆ ಎಲ್ಲರನ್ನು ಈ ಕಡೆ ಅಶ್ವಿತ್ ರಾವ್ ಅವರಿದ್ದಾರೆ. ಎಲ್ಲರನ್ನು ಈ ಸಂದರ್ಭದಲ್ಲಿ ಪರಿಚಯಿಸುತ್ತಾ ಈ ಒಂದು ಬಸ್ಸಿಗಾಗಿ ನಮ್ಮ ಒಂದು ಸ್ವಾಗತವನ್ನು ಇದೀಗ ಆ ಬಸ್ ಮುಂದಕ್ಕೆ ಸಾರ್ವಜನಿಕ ಜೀವನದಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಲೆಂಬ ಆಶಯವನ್ನು ಬಾಲಕೃಷ್ಣ ದೇವರ ಅಡಿದಾರಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಬಸ್ಸಿಗೆ ಒಂದು ಪೂಜೆ ಮಾಡುವ ಮೂಲಕ
ನಮ್ಮ ಸಾಂಪ್ರದಾಯಿಕ ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಈ ಬಸ್ಸನ್ನು ಅಧಿಕೃತವಾಗಿ ನಾವು ಇವತ್ತು ಸಂಜೆಯ ಮುಸ್ಸಂಜೆಯ ಹೊತ್ತಿನಲ್ಲಿ ಸ್ವಾಗತ ಮಾಡ್ತಿದ್ದೇವೆ. ಸಾಂಪ್ರದಾಯಿಕವಾಗಿ ತೆಂಗಿನಕಾಯಿ ಹೊಡೆಯುವುದರ ಮೂಲಕ SS ನಾಯಕರು ನಮ್ಮ ಹಿರಿಯರು ಮಂದಿರದ ಇವರು ತೆಂಗಿನಕಾಯಿ ಹೊಡೆದು ಈ ಒಂದು ಬಸ್ಸಿಗೆ ಅದ್ದೂರಿಯ ಸ್ವಾಗತವನ್ನು ನೀಡ್ತಾರೆ. ಇದೀಗ ಮುಂದಕ್ಕೆ ಈ ಊರಿನಲ್ಲಿ ವ್ಯವಸ್ಥಿತವಾದ ಒಂದು ಶುಭ ನಿಮಿತ್ತ ಅದರಲ್ಲಿ ಎಲ್ಲರಿಗೂ ಶುಭವಾಗಿ ಎಂಬ ಹಾರೈಕೆಯೊಂದಿಗೆ ಅದರಲ್ಲಿ ಕೆಲಸ ಮಾಡುವುದು ಎಲ್ಲ ವೃತ್ತಿ ಬಾಂಧವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಹಾರೈಕೆಯೊಂದಿಗೆ ಪುಷ್ಪಾರ್ಚನೆ.